ಇಲ್ಲಿ ಕೂತಿದ್ದಾರಲ್ಲ, ಇವರನ್ನು ಸ್ವಲ್ಪ ಎಬ್ಬಿಸಿ ಅವರನ್ನು ಕೂತ್ಕೊಳ್ಳಿ. ಚೇಚೆ, ಮತ್ತೆ ಇವರು ಕೂತ್ಕೊಳ್ಬಹುದು. ಹಾಗೆ ಬೇಡ, ಹಿಂದೆ ನಿಂತವರಿಗೂ ಕೂಡ. ಸರಿ, ಶೀಘ್ರವಾಗಿ ನಡಿಬೇಕು, ನಮಗೂ ಹೊತ್ತಿನ ಅಭಾವ ಉಂಟು. ಹೌದೌದು, ಶುಭಸ್ಯ ಶೀಘ್ರ. ಹೌದೌದು, ನಾನು ಪುರೋಹಿತರಿಗೆ ಹೇಳಿ ಕಳಿಸಿದ್ದೆ, ಅವರು ಸಮಯಕ್ಕೆ ಸರಿಯಾಗಿ ಬರುವಂತವರು. ಬರಬೇಕಾಗಿತ್ತು ಇಷ್ಟೊತ್ತಿಗೆ. ಹಾಗೆ ಸ್ವಾಮಿ, ನಾ ಹೇಳಿದ್ದೆ ಆವಾಗ, ನೀವು ಬರ್ತಾ ಇರುವುದು. ಏನ್ ಮಾಡುದಮ್ಮ, ಈ 25 ಕಾರ್ಯಕ್ರಮ ಇರುವುದರಿಂದ ಹೇಳಿದಲ್ಲಿಗೆ ಬೇಗ ಹೋಗಿ ಮುಟ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳುವುದು, ಎಷ್ಟು ಸಾಧ್ಯವೋ ಅಷ್ಟನ್ನೇ ಒಪ್ಕೊಳ್ಬೇಕು. ನಾನು ತಿಳ್ಕೊಂಡಿದ್ದೆ 25 ಕಾರ್ಯಕ್ರಮ ಸಾಧ್ಯ ಅಂತ ತಿಳ್ಕೊಂಡಿದ್ದೆ, ಒಪ್ಪಿಕೊಂಡದ್ದು. ಹಾಗಂತ ಹೋದಲ್ಲಿ ಅವಸರದಲ್ಲೇ ಮುಗಿಸುವುದು ಹೊರತು ಮಾಡುವ ಹಾಗೆ ಒಂದನ್ನು ಮಾಡಿ ಮುಗಿಸುವುದು ಇಲ್ಲ. ಎಲ್ಲ ಕ್ರಮಬದ್ಧವಾಗಿ ಪೂರೈಸಿ ಬಂದನು. ಹಾಗೆ ಇಲ್ಲಿ ಬರುವಾಗ ಸ್ನಾನ ಮಾಡಿಕೊಂಡು ಬರುವ ಅಂತ ಹೇಳಿ ಅದಲ್ವಾ, ಬಾವಿ ಕಟ್ಟೆ ಹತ್ರ ಹೋಗುವಾಗ ಬಾವಿ ಕಟ್ಟೆ ಹತ್ರ ಹಗ್ಗ ಇರಲಿಲ್ಲ, ಕೊಡಪಾನ ಮಾತ್ರ ಇತ್ತು. ಹುಡುಗ ಏನು ಭಯಂಕರ ಅಭಿನಯ ನೋಡಿ. ಇದು ಶಾಂತರಾಮಣ್ಣನ ಗೊಂಬೆ ನಿಲ್ಲಿಸಲಾಗುಂಟು ನೋಡಿ. ಯಾವಾಗ್ಲೂ ಮಾತಿನಲ್ಲಿ ನಯವಿರಬೇಕು, ನಡತೆಯಲ್ಲಿ ವಿನಯ ಇರಬೇಕು. ಅದು ಅಭಿನಯ ಆಗಿರಬಾರ್ದು. ಹೌದೌದು, ಅದೇ ಅಭಿನಯ ಅಲ್ಲ, ನಿಜವಾಗಿ ವಿನಯ. ಹೌದು. ಹೇಗೆ ಸೌಖ್ಯವೇ ಮಗು? ಈಗಲೂ ಮನೇಲಿ ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಅಪ್ಪಯ್ಯನ ಹೆಂಡತಿ ಮಕ್ಕಳು ಹುಷಾರು. ಚೂರು ಹಸಿಕ ಹುಡುಗ. ಕೈಕಾಲಿಗೆಲ್ಲ ನೀರು ಬಂತ? ನೀರಿದ್ದಲ್ಲಿಗೆ ಹೋಗಿ ತೊಳ್ಕೊಂಡು ಬಂದಿದ್ದೇವೆ. ಭಯಂಕರ ಹುಷಾರಿದ್ದ, ನಮ್ಗಿಂತಲೂ ಭಯಂಕರವೇ. ಮತ್ತೆ ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ್ದೀರಾ ಸ್ವಾಮಿ? ನನ್ನ ಮಗಳು, ನಾನು ಯಾಕೆ ಅವಳ ಅಭಿಪ್ರಾಯ ಕೇಳಬೇಕು? ಆದ್ದರಿಂದಲೇ ಕೇಳಿದ್ದೀರಂತ ಕೇಳುದು ನಾನು. ಅವಳು ಮೊದಲು ಯಾರಿಗಾದ್ರೂ ಮಾತು ಕೊಟ್ಟು ಆಮೇಲೆ ಇವರು ಕುತ್ತಿಗೆ ಕಟ್ಟಿ ಅದು ಇವನಿಗೆ ಗೊತ್ತಾಗಿ ಇವ ಹೋಗಿ ಹಗ್ಗ ತಗೊಂಡು ನಮ್ಮ ಕುಟುಂಬಕ್ಕೆ ಹೆಸರು ಕೆಟ್ಟ ಹೆಸರು ಬರೋದು ಬೇಡಲ್ಲ ಸ್ವಾಮಿ. ನನ್ನ ಮಗಳು ಹಾಗೆಲ್ಲ ಹೇಳಿದ್ ನಾನು ಅಷ್ಟೇ, ಏನಿಲ್ಲ. ನಾನು ಹೇಳಿದ್ರೆ ಮುಗಿಯಿತು. ಸರಿ ಸರಿ, ಯಾಕಂದ್ರೆ ನಾವು ಮೊದಲು ಕೇಳಬೇಕು. ಬಳಿಕ ಆಳುವ ಸುತೇಶ ಪೊಂಗಲಿಗೆ ಗುರಿ ಆಗುವ ವರ ಪಿತ ಪುರೋಹಿತ ಸಹಿತ ಸಹಿತ ಅಲ್ಲ. ಹುಡುಗಿ ನೋಡಿದ್ಯಾ? ಹುಡುಗಿ ನೋಡ್ಲಿಲ್ಲ? ಸತ್ಯ, ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ ನಿನಗೆ. ಮತ್ತೆ ಅವ್ ಕರ್ಮಕ ನಿನ್ ಮದುವೆ ಆಗೋದು ಕರ್ಮಕ. ಹುಡುಗಿ ನೋಡಿದ್ರೆ ನೀವ್ಯಾಕೆ ಗದರಿಸುವುದು? ಹುಡುಗಿ ಹೇಗಿದ್ದಾಳೆ ಗೊತ್ತಿಲ್ಲ? ಸ್ವಾಮಿ, ನಿಮ್ಮ ಹುಡುಗಿ ಎಲ್ಲೋದ? ಹುಡುಗಿ ಎಲ್ಲೋದ? ಎಲ್ಲಿ ಹೋದ? ಹುಡುಗಿ ಎಲ್ಲೋದ? ಹೋದೆ ಅಂತ ಹಾಕಿದ್ರಿ ಅಂತ. ಹುಡುಗ ಆತ್ಮಹತ್ಯೆ ಮಾಡಿಕೊಂಡ? ಇಲ್ಲಪ್ಪ, ಮಾಡ್ಕೊಳ್ಳಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ. ಎಲ್ಲೋದ ಹುಡುಗ? ಹುಡುಗ ಹುಡುಗ ತೆರೆ ಬಾರ್ಪಟ್ಟ ಉಂಟ. ಎಂತದ್ದು? ಬಾಬಾ ತಾನ್ ತಾನ್ ಪುಟ್ಟ ತಾನ್ ಬಂಗದು ತಾನ್ 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 ಬಾಬುಟ್ಟ. ಏನು ಭಯ ಆಯ್ತಾ? ನನಗೆ ಬೇಡಮ್ಮ, ನನಗೆ ಇಷ್ಟು ವರ್ಷ ಕಾದು ಕೂತದ್ದಕ್ಕೆ ಅಂಥದ್ದನ್ನು ಮದುವೆ ಆಗುದೆ. ಅಂಥದ್ದನ್ನು ನಾನು ತೋರಿಸಿ ಏನೋ. ತೆಂಗಿನಕಾಯಿ ಚೊರೆಯುವ ಹೆರೆಮಣಿ ಆಗುವಂಥದ್ದು. ಯಾವುದು? ಹಲ್ಲು. ಎಲ್ಲಿ ಎಲ್ಲಿ? ಆಗ 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 ಅಭಿನಯ, ಈಗ ನೈಜ. ಮತ್ತೆ ಅವರ ಅಭಿನಯ ನೋಡಿ ಮಣ್ಣು ತೆಗೆಯುವ ಯಂತ್ರದ ಹಾಗೆ ಕೈ ಉಂಟು. ಹಾಗೇನಿಲ್ಲ. ಕುರು ಕುರು ಹುಡುಗಿ ನೋಡಿಲ್ಲ? ಯಾರು ಆ ಸಭೆಯಲ್ಲಿ ಇದ್ದ ಸೀರೆ ಉಟ್ಟ 4 ಜನ ಹೆಂಗಸರು ಹುಡುಗಿಯನ್ನು ಕರ್ಕೊಂಡ್ಬನ್ನಿ. ಎಂತ ಮಾತಾಡ್ತೀರಿ ಸ್ವಾಮಿ? ಏನಮ್ಮ? ಹೆಂಗಸರು ಸೀರೆ ಉಡದೆ ಮತ್ತೇನು ಉಡ್ತಾರೆ, ತೊಡ್ತಾರೆ? ಅಮ್ಮ, ಎಲ್ರಿಗೂ ಉಡ್ಲಿಕ್ಕೆ ಗೊತ್ತುಂಟು, ಆದ್ರೆ ಈಗ ಸೀರೆ ಉಡುವಷ್ಟು ಪುರುಸೊತ್ತಿಲ್ಲ. ಈಗ ಒಂದು ವಾದ್ಯದ ಚೀಲ ಬಂದು ಅದನ್ನು ಸಿಕ್ಸ್ಕೊಂಡು ಆಮೇಲೆ ಪುರೋಹಿತರೆ, ಕೆಳಗೆ ವಾದ್ಯದ ಚೀಲ, ಮೇಲೆ ಈರುಳ್ಳಿ ಚೀಲ ಕೌಚಿ ಹಾಕೋದು. ಅದನ್ನ ಹಾಕೊಂಡು ಈಗ ಹಾಕೊಂಡೋದ್ರೆ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದಿಲ್ಲ. ಮುದುಕಿಯರು ಕೂದಲು ಕಪ್ ಮಾಡಿಕೊಂಡು ಎತ್ತರದೊಂದು ಪಾದರಕ್ಷೆ ಹಾಕೊಂಡು ಸಣ್ಣ ಕೈ ಚೀಲ ಇಟ್ಕೊಂಡು ಈಗ ಹೊರಟ್ರೆ
ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಿಲ್ಲ. ಮೊನ್ನೆ ಅವನ ಅವಸ್ಥೆ ಹೇಳಿ ಪ್ರಯೋಜನ. ನಿಮ್ಮ ಲೋಕಾನುಭವ ದೊಡ್ಡದು. ಲೋಕಾನುಭವ ಹಾಗೆ. ಬೇಡ ಬೇಡ ಇದೆಲ್ಲ ಬೇಡ ಅವರೆಲ್ಲ ಬೇಡ. ಹುಡುಗಿ ಬರಲಿ ಹುಡುಗಿ ಬರಲಿ. ಪುರೋಹಿತರೆ, ಓ ಇಲ್ಲಿ ನುಸಿಯ ಕಾಟ ಉಂಟಾ? ಜೋರಿತ್ತು, ಇವತ್ತು ಸ್ವಲ್ಪ ಕಮ್ಮಿ. ಬೆಳಕುಂಟಲ್ಲ. ಬಲೆಯೊಳಗೆ ಏನಿದು? ಹಾ, ಅದು ಪಾರದರ್ಶಕ ಬಟ್ಟೆಯೊಳಗೆ ನಮ್ಮ ಹೆಣ್ಮಕ್ಳನ್ನು ನಾವು ತೋರಿಸುವುದು. ಹಾಗೆ ಬಂದು ನೇರ ನೋಡಿ ಅಂತ ಹೇಳುದಲ್ಲ. ಹೇಗೆ ಒಳಗಿನಿಂದ ತೊಂದರೆ ಇಲ್ಲ. ಹಾ, ಒಂದು ಎರಡು ಹೆಜ್ಜೆ, ಬಾಮ್ಮ ಬಾಮ್ಮ, ಎರಡು ನುಡಿಮುತ್ತುಗಳು. ಬಾ ಬಾ, ಮುಂದುವ 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 ಮುಂದುವ. ಹಾಗೆ ಹಿಂದೆ ಹೋಗು, ಹಿಂದೆ ಹೋಗು. ಅವಳಿಗೆ ಹೇಳಿದ್ದಕ್ಕೆ ಮಾತ್ರ ಹಾಗೆ ನಡೆದದ್ದ ಅಲ್ಲ? ಯಾವಾಗಲೂ ಹಾಗೆ ಮಂದಗಮನೆ. ಹೇಗೆ ಹುಡುಗ ಆಗ್ಬೋದಾ? ಹುಡುಗ ನೋಡು, ತಿರುಗಿ ನೋಡು. ಹಾಗೆ ಎರಡು. ಹಾ, ಹುಡುಗ ಸರಿ ಹೇಳ. ಅವನಿಗೆ ಕೇಳುವ ಹಾಗೆ ಸ್ವಲ್ಪ ಕಿವಿ ದೂರ ಅವನಿಗೆ ಪಕ್ಕ ಕೇಳಿದ್ರು. ಓ, ಅಮ್ಮನಿಗಾದ್ರೆ ನನಗಾದೀತು. ಮದುವೆಯಾಗುದು ಅಮ್ಮನ ನೀನು? ಆಗಲ್ಲ, ಅವ್ರಿಗೆ ಒಪ್ಪಿಗೆ ಇದೆಲ್ಲ. ಹೌದಾ? ಹಾ ಹಾ, ಹೇಗೆ ಸರ ಹೇಗೆ? ಹಾ ಹಾ ಹಾ, ಹಾರ ಹಾರ ಹಾರ. ಅದೆಂತ ಸ್ವಾಮಿ, ಇಲ್ಲಿ ಬನ್ನಿ. ನೀವು ಸೀಮೆಎಣ್ಣೆ ದೀಪಕ್ಕೆ ಗಾಳಿ ಹಾಕುದ? ಅವರಿಗೆ ಸುತ್ತನೆ ಮತ್ತೆ ತೋರ ತೋರ ಉದ್ದ ಹೋಗುವಲ್ಲ ತುರಂಕಲ್ಗೆ. ಇದು ಯಾರ 4 ಜನ ಹೆಂಗಸರು ಬಂದಿದ್ದೀನಿ. ಕರಿಮಣಿ ಮುಟ್ಟಿ ಬೇಡ, ನೀವು ಎದ್ದುವರೆಗೂ ತಡ ಆಗ್ತದೆ. ಬೇಡ, ನಿಮ್ದು ನೀವೇ ಮುಟ್ಕೊಳ್ಳಿ. ಹಾಂ 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 ಹಾಂ. ಆರತಿ ಬೆಳಗಿದರು ಮಗಳದಾರತಿ ಬೆಳಗಿದರು ಕವಿನಿಲಗೆ ಸೋಮಸುಂದರಿಗೆ ಆರತಿ ಬೆಳಗಿದರು ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಶೋಭಾ ಅದ್ಯಾಕೆ ನೀವು ನಂದಿಸಿದ್ದು? ಏನಾಯ್ತು? ಅಪಶಕುನ ಅಲ್ವಾ? ಅದು ದೀಪ ತಾನಾಗಿ ನಂದಿ ಹೋದ್ರೆ ಮಾತ್ರ ಅಪಶಕುನ. ನಾವಾಗಿ ನಂದಿಸಿದ್ರೆ ಅಪಶಕುನ ಅಲ್ಲ. ಏನು ಒಂದು ಅರ್ಥ ಇಲ್ವಾ? ಈ ಚಳಿಗೆ ಯಾರಾದ್ರೂ ಇಷ್ಟು ಎಣ್ಣೆ ಹಾಕ್ತಾರ? ಇಷ್ಟು ಎಣ್ಣೆ ಹಾಕ್ತಾರೆ ಈ ಚಳಿಗೆ. ಯಾರು ಎಣ್ಣೆ ಚಳಿಗೆ ಚುರ್ಚುರೆ 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 ಹಾಕ್ಬೇಕು. ಏನು ಗಟ್ಟಿ ಆಗ್ಲಿಲ್ವಾ? ಅನುಭವ ಕಡಿಮೆ ನಮ್ಗೆ. ಹೌದು. ಆಯ್ತಲ್ಲ ಕಾರ್ಯಕ್ರಮ ಸ್ವಾಮಿ. ಹಾಗಾದ್ರೆ ಇನ್ನು ಚಪ್ಪರ ಇಳಿಸುವುದು. ಚಪ್ಪರ ಇಳಿಸಲಿಕ್ಕೆ ಹಾಕಿದ್ನಾರಲ್ಲ ಅವರು ನರೇಶರು ಎಲ್ಲ ಸೇರಿಕೊಂಡು. ಹಾಗಲ್ಲ, ಮಗದು ಮಕ್ಕಳನ್ನು ಚಪ್ಪರ ಇಳಿಸಿಕೊಡು. ಹಾಗೆ ಹಾಗೆ ಚಪ್ಪರ ಇಲ್ವಾ?
ಏನು ಹುಡುಗಿಯರು ಯಾಕೆ ಹೀಗೆ ಮಾಡ್ತಾರೋ? ನಮ್ಮ ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. ಮದುವೆ ಆಗ್ಲಿಕ್ಕೆ ಬಿಡ್ಸಲಿ. ಏನಯ್ಯ ಹೆಣ್ಮಕ್ಳನ್ನ ಇಷ್ಟರವರೆಗೆ ನೋಡಿದವರಾಗೆ ಮಾಡ್ತೀನಿ ನೀನು? ಒಂದು ಅರ್ಥ ಇಲ್ಲ, ಪುಸದಿಲ್ವಾ? ಆಮೇಲೆ ಇಲ್ವ ಜಾಗೆಯಲ್ಲಿ ಅಷ್ಟೊಂದು ಯಾರಿಗೆ ಕಟ್ಟಿಯಾಗಿ ಹಿಂದೆ ಎಲ್ಲ ಒಂದು ಜೀವನದಲ್ಲಿ ಫಸ್ಟ್ ಮದುವೆ ಆದ ಹಾಗೆ ಮಾಡ್ತಾರೆ. ಕೈ ಹೋಗಿ ಅಲ್ಬೇಡ, ಕೈ ಹೋಗಿ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಸಹೋದರಿಯರೇ, ಸಹೋದರಿಯರೇ, ನಾನು ನಮ್ಮ ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಯಜಮಾನರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ವಿನಂತಿ. ಹೀಗೆ ಬೇಕು ಬಾ 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 ಬಾ. ನೀನು ಮಸುಮಗನ ಮಾರೇ ಇವತ್ತು ಬೆಟ್ಟು ಮಾಡ್ಲಿಕ್ಕೆ ಬಂದದ್ದು. ಹಾಂ, ಕೈ ಮುಗಿ, ಒಂಚೂರು ತಲೆ ತಗ್ಗಿಸು. ಹಾಂ, ಒಂಚೂರು ಅದು ಹೀಗೆ ಮಾಡಿದ್ರೆ ನಿನ್ನ ಮುಖ ಯಾರು ಕಾಣೋದಿಲ್ಲ. ಚೂರು ಬಗ್ಗಿಸು. ಈಗ ಅದೇನು ಮಳೆ ಬರ್ತದೆ, ಕಡಿಮೆ ಮಾಡ. ಸರಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಸಹೋದರಿಯರೇ, ಅಮ್ಮ ಇವರಿಗೆ ಊಟದ ಏನು ವ್ಯವಸ್ಥೆ ಮಾಡಲಿಲ್ಲ ತಿನ್ನಲಿಕ್ಕೆ? ಅಲ್ಲೆಲ್ಲ ರಾಶಿ ಹಾಕಿ ಕಾಯ್ತಾ ಇದ್ರು. ಅಲ್ಲೆಲ್ಲ ಇವರು ಇಲ್ಲಿ ಗಾಳಿ ಹೋಗುದಿಲ್ಲ. ಹೇಳಿ, ಅನುಭವ ಇಲ್ಲ ಅಲ್ವಾ? ಪುಣ್ಯಾತ್ಮ ನೋಡು, ಅಲ್ಲಿವರೆಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರಿಗೆ ಕೇಳುವಾಗೆ ಮಾತಾಡು. ನೀನು ಇಪ್ಚಿ ಅಂದ್ಕೊಂಡ್ರೆ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಸ್ವಾಮಿ, ಮದುವೆ ಮನೆಯಲ್ಲಿ ಒಂದು ಅನಾಹುತ ಆಗಿ ಹೋಗ್ತದೆ ಅಂತ ಭಯಪಟ್ಟಿದ್ದೆ. ಏನು ಸಾವಾಗ್ತಿತ್ತು? ಏನೋ ದೇವರು ಕಣ್ಬಿಟ್ಟು ನೋಡಿದ, ಚೇತರಿಸಿಕೊಂಡ್ರೆ ಅಲ್ಲ. ನನ್ಗೆ ಎಂಥದ್ದೇನು ಆಗುದಿಲ್ಲ. ಅಲ್ಲ ಪುಣ್ಯಾತ್ಮ, ಸ್ವಲ್ಪ ಜೋರು ಮಾತಾಡು ಅಂತೇಳಿದ್ರೆ ಆ ರೀತಿ ಬೊಬ್ಬೆ ಹೊಡೆದ್ರೆ ಹೇಗೆ? ಮೊದಲೇ ನನಗೆ 2 ಬಾರಿ ಬಲ್ದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಈಗ ಯಾವ ಬದಿಯಲ್ಲಿ ಪುರೋಹಿತರೆ? ಈಗ ಅಲ್ಲಿ ಹೊಳೆ ಬದಿಯಲ್ಲಿ. ಒಂದು ಅರ್ಥ ಇಲ್ಲ, ಒಂದು ಮಧ್ಯಮ ಸ್ಥಾಯಿಯಲ್ಲಿ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನಮ್ಮ ಊರಿಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ನೀವೆಲ್ಲರೂ ಹರಸಿ ಹಾರೈಸಿ ಕಳಿಸಿಕೊಡಬೇಕಾಗಿ ವಿನಮ್ರ ವಿನಂತಿ. ನೋಡಿ, ಈ ಸೌಜನ್ಯ ಬೇಕು ಯಾವುದು ಗೊತ್ತಾಯ್ತು? ಅದೇ ಪುರೋಹಿತ, ಓ ಒಂದು ಆಶೀರ್ವಾದ ಮಾಡಿ. 2 ನುಡಿಮುತ್ತುಗಳಿಂದ ಹರಸಿ. ಮಗು, ನಾನು ನೀನು ಸ್ವಲ್ಪ ಹಾಸ್ಯ ಪ್ರವರ್ತಿಯು ಅಂತ ಗೊತ್ತಾಗಿ ನಾನೊಂಚೂರು ಹಾಸ್ಯ ಮಾತಾಡಿದ್ದು. ಯಾಕಂದರೆ ನಿನಗೆ ಅದೊಂದು ಲಕ್ಷಣ ಉಂಟು ನಿನ್ನಲ್ಲಿ, ಹಾಗಾಗಿ ಮಾತಾಡು ಅಂತೇಳಿ. ಮದುವೆ ಮಂಟಪದಲ್ಲಿ ಹೀಗೆಲ್ಲ ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ವಾ? ಸ್ವಾಮಿ, ಇನ್ನೊಬ್ಬರ ಮನೋಧರ್ಮವನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವುದು, ಆ ಚಾತುರ್ಯತೆ ನಿನ್ನಲ್ಲಿ ಉಂಟು ಗೊತ್ತಾಯ್ತು ನನಗೆ. ಹೋಗುವ ಮನೆಯ ಹೊಸ್ತಿಲ ಎತ್ತರ ಎಷ್ಟು ನೋಡಿಯೇ ಹೋಗುವುದು. ನೆಟ್ಟಗೋಗುದಿಲ್ಲ, ಬಗ್ಗಿಕೊಂಡೆ. ಮಗಳೇ ಬಾಮ್ಮ, ತುಂಬಿದಂತಹ ಸಭೆಯ ಮಧ್ಯದಲ್ಲಿ ವೀರ ಪುರುಷನ ಕೈ ಹಿಡಿದೆ ನೀನು. ಕೈ ಹಿಡಿದಂಥ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೋ ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿ ಆಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ, ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ ಪರಸುಖಕ್ಕೆ ಕಾರಣಳಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ. ಆದರ್ಶ ಮಾತೆಯಾಗಿ ಬದುಕು, ಆದರ್ಶ ಮಾತೆಯಾಗಿ ನೀನು ಬೇಜಾರು ಮಾಡಬೇಡ. ಯಾಕಂದರೆ ಮದುವೆ ಮಂಟಪ ಅಂತ ಹೇಳಿದ್ರೆ ಹಾಗೆ ಬೇರೆ ಬೇರೆ ಊರಿನಲ್ಲಿರುವಂಥ ನಮ್ಮ ಬಂಧುಗಳನ್ನು ಕರೆಸಿ ಆವತ್ತು ಇಡೀ ರಾತ್ರಿ ತಮಾಷೆ ಮಾತಾಡಿ ಜೀವನ ಕಳೀತಾ ಇರುವುದೇ ಒಂದು ಮದುವೆಯ ಸಮಾರಂಭ ಅಂತ ಹೇಳಿ. ಮದುವೆಯಾಗುವ ಹುಡುಗ ಮದುವೆ ಮಂಟಪದಲ್ಲಿ ನಗಾಡದೇ ಇದ್ರೆ ಮತ್ತೆ ಅವನಿಗೆ ಸ್ವಾತಂತ್ರ್ಯವೇ ಇಲ್ಲವಲ್ಲ. ಅವನೇನು ಶಾಲ ಹೇಳಲಿಕ್ಕೆ ಬಂದದ್ದೇ ಇಲ್ಲಿ? ಹಾಗಲ್ಲ ಹೇಳಿದ ಮಾರನೇ ದಿವಸದಿಂದ ಹೆಂಡತಿ ನಗಾಡಿದ್ರೆ ಮಾತ್ರ ಅಲ್ವಾ ಅವ ನಗಾಡುದು. ಹೌದು, ಅವಳು ಕೂಗಿದ್ರೆ ಇವನು ಕೂಗುವುದು. ಆದ್ದರಿಂದ ಇದೊಂದು ಒಳ್ಳೆಯ ಗಳಿಗೆ ಅಂತ ನಾನು ಹೇಳಿದ್ದು. ನೋಡು ಹೇಗಿದ್ದಾಳೆ ಹುಡುಗಿ,
ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗುವು, ಅರಸಿಗನಿಗೂ ಬಿಟ್ಟಿಲ್ಲಲಾರದಂತ ಅಪ್ರತಿಮ ಸೌಂದರ್ಯವತಿಯ ಕೈ ಹಿಡಿದ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ, ಪ್ರೇಮಮಯ ಜೀವನವು ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ, ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ, ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ, ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂಧು ಬಾಂಧವರ ಬಳಕೆ ಇರಲಿ, ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿಮುತ್ತುಗಳ ಇಂಪು ಕೇಳುತ್ತಿರಲಿ, ಅಡಿಗಡಿಗೂ ಆನಂದದ ಅನುಭವ ನಿನಗೆರಲಿ, ದೇವತಾನುಗ್ರಹ ಸದಾ ಇರಲಿ, ದೇವತಾನುಗ್ರಹ ಸದಾ ಇರಲಿ. ಪುರೋಹಿತರೆ, ಓ ನಿಮ್ಮ ಮನೆಯವರನ್ನು ಕರ್ಕೊಂಡು ಒಮ್ಮೆ ನಮ್ಮ ಪಾತಾಳಕ್ಕೆ. ಅವಳು ಸದ್ಯಕ್ಕೆ ಬರುವ ಸ್ಥಿತಿಯಲ್ಲಿ ಇಲ್ಲ. ದಿವಸದಲ್ಲಿ 18 ತಾಸು ಮಲಗಿಕೊಂಡೇ ಇರ್ತಾಳೆ, ಅದರಿಂದ ಕರ್ಕೊಂಡು ಬರುವುದಿಲ್ಲ. ನಾನು ಒಬ್ಬರೇ ಬೇಕಾದ್ರೆ ಎಲ್ಲಿಗೂ ಬಂದೆ. ಆಯ್ತು ಸ್ವಾಮಿ. ಅಮ್ಮ, ಕರುಳ ಕುಡಿಯನ್ನು ನಿನ್ನ ಕೈ ಎತ್ತಿದ್ದೇನೆ. ಸಹಧರ್ಮಚಾರಿಣಿಯನ್ನು ಗಂಡನಾದವ ಗೌರವದಿಂದ ಕಾಣಬೇಕು, ಹೆಣ್ಣಾದವಳು ಅಷ್ಟೇ ಗಂಡನನ್ನು ದೇವರಂತೆ ಕಾಣಬೇಕು. ಆದ್ದರಿಂದ ಸಾಮರಸ್ಯ ಜೀವನವನ್ನು ಸಾಗಿಸಿ ಸದಾ ಸಂತಸದಿಂದ ನೀವು ಇರಬೇಕೆಂಬುದೇ ನನ್ನ ಹಾರೈಕೆ. ನಿಮಗೆ ಶುಭವಾಗಲಿ, ಶ್ರೇಯಸ್ಸಾಗಲಿ. ಸರಿ. ದಯವಿಟ್ಟು ಊಟ ಮಾಡಿದವರು ಯಾರು ಇದ್ರೆ ಅಲ್ಲಿ ಬಡಿಸಿಟ್ಟದುಂಟು, ಮತ್ತೆ ಊಟ ಮಾಡ್ಕೊಂಡು ಹೋಗಿ, ಮತ್ತೆ ಇಲ್ಲ ಅಂತ ಹೇಳ್ಬೇಡಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.